ಕನ್ನಡಿ ತೋಜಿ ಮಾಡೋದಕ್ಕ ಸರಿ ತಿನ್ಲೇ ಮೆತ್ತನೆಟ್ಟು ದೋಸೆ ಸರಿ ಒಂದೊಂದು ಸೆಟ್ ದೋಸೆ ರೆಡಿ. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಾರೆ ಒಂದು ಹಿಡಿಯಷ್ಟು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಎಣ್ಣೆ ಹಾಕುವ ಎಣ್ಣೆ ಪಾಡ್ದು ಕಾಯ್ತೀನಿ. ನಾವು ಎಳ್ಳೆಣ್ಣೆ ಹಾಕಿ ಕಾಯ್ತಾ ಇರೋದು. ಬೇಕಿದ್ರೆ ತುಪ್ಪ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪೂರೆಲ್ಲರು ಸರಿ. ಇನಿ ಒಂಜಿ ಎಲ್ಲ ಕಾಂಡೆಗೊಂಜಿ ಒಂಜಿ ಅಡ್ಡೆ ಮಲ್ಪೆರೆ ಚಾಗೊಂಜಿ ತಿಂಡಿ ಅವಡು ತಿಂಡಿ ಅವಡು ಅಜ್ಜಿ ತಿಂಡಿ ಮಲ್ಪುಗಲ್ಲ ಕಾಂಡೆಗ್ ನಾಳೆಯ ಬೆಳಿಗ್ಗೆಗೆ ತಿಂಡಿ ಮಾಡಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಈಗ ಕಡ್ದು ಇಡುವಂತದ್ದು. ಮತ್ತೆ ಸರಿ ದಾದ ಮಲ್ಪುವರ ಇರು ತಿಂಡಿ ಕಾಂಡೆಗ ಅಂದ್ ಒಂಜಿ ಸಟ್ ದೋಸೆ ನಡುದೊಂಜಿ ಹೋಟೆಲ್ ಸ್ಟೈಲ್ ಅಲ್ಲಿ ಸೆಟ್ ದೋಸೆ ಮಾಡಿ ತೋರಿಸ್ತಾರೆ ಅಂತ ಅವರು. ನೋಡ ಅದಕ್ಕೆ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವ್ದೆಲ್ಲ ಬೇಕಂತ ಹೇಳಿ. ಸರಿ ಮೆತ್ತೆ ಹಾಕ್ತಾ ಇದ್ದಾರೆ. ಮೆತ್ತೆ ಸ್ವಲ್ಪ ಮೆತ್ತೆ ಸ್ವಲ್ಪ ಹಾಕ್ತಾ ಇದ್ದಾರೆ, ನೋಡ್ಬೋದು. 2 ಚಮಚದಷ್ಟು ಮೆತ್ತೆ ಬೊಕ್ಕೆದಾದೆ ಬೆಳ್ತಿಗೆ ಹಾಕಿ ದೋಸೆ ಹಾಕಿ ತಕೊಳ್ತಾ ಇದ್ದೇವೆ. ಏತು 4 ಪಾವು ಬೆಳ್ತಿಗೆ ಹಾಕಿ ಹಾಕ್ತಾ ಇದ್ದಾರೆ. ತಿಂಡಿ ಅವಡತ ಅಂದ್ ಸರಿ ಸರಿ. ಇನ್ನೇನ ದೇಕ ದೀಪನೆ ಲುಂಬುದು ದಿಕ್ಕ ಬಯ್ಯನಾಗ ಕಡೆದು ದಿಕ್ಕ. ಸರಿ. ಈಗ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡುವಂತದ್ದು ಬಯ್ಯನಾಗ. ಸರಿ ಪೊಯ್ಯ ಪಾವುಲುಂಡು. ಪಾವುಲ ಉಂಡು. ಸ್ಟಾರ್ಟ್. ಹೊರತ ನೀರ್ ತೆತ್ತೆ ಬೈತಿದ್ದೆ ನೀರ್ನೆಣ್ಣೆ ಅರ್ತದೆ ಮತ್ತೆ ನೀರು ಬೈತು ಕಡಿಕ. ಸರಿ. ಈಗ ನೆನೆಸಿ ಇಟ್ಟಿದ್ದಾರೆ, ತೊಳೆದೆಲ್ಲ ನೆನೆಸಿ ಇಟ್ಟಿದ್ದಾರೆ. ಮತ್ತೆ ಕಡೆಯುವ, ಮತ್ತೆ ಸಿಗುವ. ಸರಿ. ಕಡಿಲಿಕ್ಕೆ ಹಾಕ್ತಾ ಇದ್ದಾರೆ. ಸಣ್ಣ ಕಡೆ ಹೊಡು. ಸ್ವಲ್ಪನೇ ಸ್ವಲ್ಪ ಒಂದು 2 ಚಮಚದಷ್ಟು ಬಜ್ಜಿ ಪಾಡ್ಕ ಉಪ್ಪುಲ ಪಾಡ್ಕ ಉಪ್ಪು ಕೊಡಾತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಇದು ಈಗ ಸಣ್ಣಾಗಿ ಕಡಿಬೇಕಿದೆ. ಸರಿ, ಸಣ್ಣ ಇದೆ ಈಗ. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಾರೆ ಒಂದು ಹಿಡಿಯಷ್ಟು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಸರಿ, ಅದನ್ನು ಮಿಕ್ಸಪ್ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಹಿಟ್ಟು ಕಳಿಸ್ಬೇಕು ಅದನ್ನು. ಇಷ್ಟು ಹದಕ್ಕೆ ಸಾಕು ನಮಗೆ. ಚೂರು ಗಟ್ಟಿ ಆಗ್ತದೆ. ಸರಿಯಾಗಿ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೆ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರ್ತದೆ. ಈ ತರ ಒಮ್ಮೆ ಮಾಡಿ ನೋಡಿ. ಈ ತರ ಎಲ್ಲ ಚೂರು ಬದ್ದ ಬಸನ ಗಟ್ಟಿ ಬರ್ತದೆ. ಅದೇ ಪುಡಿ ಮಾಡ್ತಿದ್ದೆ ಕಲ ಪುಡಿ ನೈಟ್ ಬಿತ್ತು ಬಿತ್ತು ಕಟ್ಟು ಕಟ್ಟಿ ಇಡುವಂತದ್ದು. ಐತೆ ಬಂದ ಬರ್ಪುಡು ಚಲ್ತ ಟೈಮ್ ಬಿಡೋದ ಬರ್ಪುಜಿ ಕಟ್ಟೋಡು ಗಟ್ಟಿ ಕಟ್ಟದು ದೀವು. ಸರಿ ಸರಿ. ಬೆಳಿಗ್ಗೆ ನೋಡುವ ಹೇಗೆ ಹಿಟ್ಟು ಬಂದಿದೆ ಅಂತ ಹೇಳಿ. ಹಿಟ್ಟು ನೋಡ್ಬೋದು. ಚೂರು ನೀರು ಪಾಡ್ದಲ್ಲ. ಸ್ವಲ್ಪ ನೀರು ಹಾಕುವ, ಸ್ವಲ್ಪ ದಪ್ಪ ಇದೆ. ಸರಿ, ನೋಡ್ಬೋದು ಹಿಟ್ಟು ಗಟ್ಟಿ ಬೋಡು. ಇಷ್ಟು ತೆಳು ಬೇಕು. ಕಾವಲಿ ಇಟ್ಟಿದ್ದಾರೆ. ಇನ್ನು ಎಣ್ಣೆ ಹಚ್ತಾ ಇಲ್ಲ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಒಂಜಕ್ಕೆ ಮುಟ್ಟಾಡ ಒಕ್ಕೊಂಜಕ್ಕೆ ಮುಟ್ಟ ಹೊಡೆದಿದ್ದೆ ಅವು ಕೈ ಹಿಡ್ದು ಬಿತ್ತು ದಪ್ಪು ಅಂದೆ ಅಂಟು ನೋಡ್ಬೋದು.
ಬೀಳ್ತಾ ಉಂಟು. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕುವ. ಅವು ಅಣ್ಣ ಮಗ್ತು ಅಣ್ಣ ಗಂದು ಹಾಕೊಂಡತ ಅಂದ್ ಆಯ್ತು ಚೂರು ಚೂರು ಅವಿಜಿನ ಕಾವಲಿಗೆ ಎಣ್ಣೆದಾಸೆಂದು ಹಾಕೊಂಡತ ಅಂದ್ ನೋಡ್ಬೋದು ಕಣ್ಣು ಕಣ್ಣು ಬೀಳ್ತಾ ಉಂಟು. ಊರೋಂಡು ಸರಿ, ಈಗ ಮುಚ್ಚಳ ಮುಚ್ಚಿ ಮುಚ್ಚಿದು ಮುಚ್ಚಿಗ ಕಣ್ಣು ಸರಿ ತೂಕ ಸರಿ ನೋಡ್ಬೋದು ಕಣ್ಣು ಕಣ್ಣು ಬಿದ್ದಿದೆ. ಕಣ್ಣು ಊರ್ದು ಉಬ್ಬು ಲೆಕ್ಕ ಹಾಕದ್ದು ಇತ್ತೆ ಅವೇನ ಮಗ್ತು ಆಡೋಡು. ಸರಿ, ಈಗ ಮಗುಚಿ ಹಾಕುವ. ಜಾಸ್ತಿ ಅದಲ್ಲ ಜಾಸ್ತಿ ಉರಿ ಇಟ್ಟರೆ ಅಂದ್ರೆ ನೋಡ್ಬೋದು ಕಲರ್ ಬಂತು. ಯಾವ ನೋಡ್ಬೋದು ಕಣ್ಣು ಕಣ್ಣು ಬಿಡ್ತದೆ ಬಾಯಿ ಮುಚ್ಚಿಗ. ಸರಿ, ಎಣ್ಣೆ ಹಾಕುವ. ಎಣ್ಣೆ ಪಾಡ್ದು ಕಾಯ್ತೀನಿ. ನಾವು ಎಳ್ಳೆಣ್ಣೆ ಹಾಕಿ ಕಾಯ್ತಾ ಇರೋದು. ಬೇಕಿದ್ರೆ ತುಪ್ಪ ಬೇಕಿದ್ರೆ ಹಾಕ್ಬೋದು, ಆಪ್ಷನಲ್. ತುಪ್ಪ ಬೆಣ್ಣೆ ಸರಿ. ಪುಚ್ಚೆಲ್ಲ ಬೈದಂಡು ದೋಸೆಗೆ ಪುಚ್ಚೆಲ್ಲುಂಡು ನಾಯಿಲುಂಡು ದೆಪ್ಪ ಬಾಯಿ ದೆಪ್ಪ ತುಪ್ಪ. ಸರಿ ನೋಡ್ಬೋದು ಕಣ್ಣು 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 ಬಿದ್ದಿದೆ. ಈಗ ಇದನ್ನು ಮಗುಚಿ ಹಾಕುವ. ಅವು ಸೂ ಜಾಸ್ತಿ ಆಯ್ತಿಗೆ ಅಡಿ ಆಯ್ತು ಸೂ ಅದು ಒಟ್ಟುಬಿಡು ಅಲ್ಲ ಇದಕ್ಕೆ ತಾನದ ಇದಾಕೊಂಡದ ಅಂದೆ ನಮ್ಮ ಸೆಟ್ ದೋಸೆ ರೆಡಿ ಆಗುಂಡು. ಸೆಟ್ ದೋಸೆ ರೆಡಿ ಆಗ್ತಾ ಅವಳು ಮುದ್ದಿರ್ತದೆ ಅವು ಅವಳು ಇತ್ತೇನೆ ನಾ ಅರ್ಧ ಮುದ್ದೆ ಇತ್ತೇನೆ. ಚೂರು ಕಲರ್ ಅಡಿ ನೋಡ್ಬೋದು. ಹೌದಲ್ಲ ನೋಡ್ಬೋದು ಸೆಟ್ ದೋಸೆ. ಸರಿ, ಸೂ ಹಾಕೊಂಡು ಹೆಚ್ಚಿದೆ ಸೂ ಹಾಕೊಂಡು ಕೊನೆ ಆಗ್ತದೆ ಪಲ್ಯ. ಬೆಲೆ ದೋಸೆ ನೋಡ್ಬೋದು. ದೋಸೆ ಆಯ್ತು ನೋಡ್ಬೋದು. ಸೆಟ್ ಮೇಲೆ ಮಗ್ತು ಆಡ್ತಾನತ ಕಣ್ಣು ಕಣ್ಣು ಬಿದ್ದಿದೆ ನೋಡ್ಬೋದು. ಕಣ್ಣು ಸೋಕು ಬರ್ತುಂಡು ಅಡಿತಮೆ ಇಂಚಾಪುಂಡು ಅಂದೆ ಈ ಕಲ್ಲರ್ ಬರ್ಪುಡು ಅಡಿ ಇಟ್ಟು ಅಂದೆ ಅಡಿ ಅಡಿ ಸೂ ಜಾಸ್ತಿ ಕರ್ಚುಂಡು ಅಡ ಸೂ ಅದೋಟು ಪೊತ್ತೋಡತ್ತೆ ಸೋಕು ಕೆಂಪು ಬರ್ಪುಡು ಕಲ್ಲರ್ ಅದೇ. ಸರಿ, ಅವೇನು ಕಟ್ ಮಂತ ತೋರಿಸ್ಬೋರ ಎಂಚ ಮೆದು ಬೈದಂಡ ಮೆತ್ತನೆಂಡು ನೋಡ್ಬೋದು. ದೋಸೆ ಎಸಲು ಉಲ್ಲ ಹಿಡ್ದು ತೋಚಿದ ಎಸಲ ಆಗಿ ಬಂದಿದೆ. ನೆಡ್ದುಲ ದಪ್ಪ ಮಲ್ಪಲಿ ಇಂಜ ಬೈತನೆ ದಪ್ಪ ಹಾಪುಂಡು ನಾವು ಒರಿಯರಿಗೆ ಆತೊಂಜಿ ದಪ್ಪ ಒಂಜಿ ಇಷ್ಟ ಹಾಪುಜಾತ ಅಂದೆ ಎಸಲು ಉಲ್ಲ ಕಣ್ಣ ಸರಿ ನೋಡ್ಬೋದು. ಎಸಲ ಆಗಿ ಬಂದಿದೆ. ಕಣ್ಣು ಕಣ್ಣು ಬಿದ್ದಿದೆ ದೋಸೆ ನಮ್ಮದು. ಈಗ ಟೇಸ್ಟ್ ಮಾಡ್ತಾರೆ ಹೇಗೆ ಬಂದಿದೆ ಅಂತ ಹೇಳಿ. ತಿನ್ಕ ಸರಿ, ಚಟ್ನಿಲ ಕಡೆದು ತಿನ್ನೋಲಿ ಕಜಿಪುಡ್ಲ ತಿನ್ನೋಲಿ ಅತ್ತೆ ಈ ರೆಂಚಿನ ಕಜಿಪು ಕಜಪ. ಸರಿ, ಒಕ್ಕಲ ಚಟ್ನಿ ಬಾರಿ ಸೋಕಾಪುಂಡು ಅದೇ ಚಟ್ನಿ ಸಾಕು. ಸರಿ, ಇಡಾಪುಂಡು ಎಂಚ ಮೆತ್ತನೆ ಬೈದನೆ ದೋಸೆ. ತುಂಬಾ ಸಾಫ್ಟ್ ಆಗಿ ಬಂದಿದೆ ಅಂತೆ ದೋಸೆ. ಮೆತ್ತನೆ ಉಂಡದೆ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮೆತ್ತನೆ ಬಂದಿದೆ ಅಂತೆ ನೋಡ್ಬೋದು. ನೀವು ಕೂಡ ನಮ್ಮ ರೆಸಿಪಿಯನ್ನು ಟ್ರೈ ಮಾಡಿ. ಈ ವಿಡಿಯೋನ ನಾವು ಇಲ್ಲೇ ಮುಗಿಸ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್. ಚಾಪರ್ಲೆ ವಾವ್. ಸರಿ, ಕನ್ನಡಿ ತೋಜಿ ಮಾಡೋದು ಸರಿ. ತಿನ್ಲೇ ಮೆತ್ತನೆಟ್ಟು ಕಜಿಪುಡ್ಲ ಎಡ್ಡೆ ಹಾಪುಂಡು ಚಟ್ನಿ ಬಾರಿ ಶೋಕಾವು. ಸರಿ. ಸರಿ, ಇರ್ ಚಾಪರ್ಲೆ.